ಕರಾವಳಿ ಮತ್ತು ಮಲೆನಾಡಿನ ರೈತರ ಸಮಸ್ಯೆಗಳು ಅದರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಪ್ರಕಾಶ್ ಫರ್ನಾಂಡಿಸ್ ಅವರು ವಿಚಾರವನ್ನು ಮಂಡನೆ ಮಾಡಿದರು. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 92,000 ಹೆಕ್ಟೇರ್ ಅಡಿಕೆ ಬೆಳೆ ಇದೆ. 92,000 ಹೆಕ್ಟೇರ್. ಉತ್ಪಾದನೆ ಪ್ರೊಡಕ್ಟಿವಿಟಿ ಸುಮಾರು 94,000 ಟನ್ ಪ್ರೊಡಕ್ಟಿವಿಟಿ ಇದೆ. ಇವತ್ತು ಯಾಕೆ ಇಲ್ಲಿ ಕುರ್ಚಿ ಖಾಲಿ ಇದೆ ಅಂತ ನಮ್ಮ ಕಮ್ಮರಡಿಯವರು ಹೇಳಿದರು. ಈ ಜಿಲ್ಲೆಯಲ್ಲಿ ಇವತ್ತು ಬೆಳೀತಕ್ಕಂಥ ಬೆಳೆಗೆ ಚಿನ್ನದ ಬೆಲೆ ಬಂದಿದೆ. 500 ರೂಪಾಯಿ ಪರ್ ಕೆಜಿ, ಕ್ವಿಂಟೋಲಿಗೆ 50,000. ಈಗ ಈ ಭಾಗದ ರೈತರಿಗೆ ಚಳುವಳಿ ಅಗತ್ಯತೆ ಇಲ್ಲ, ಇತರ ವಿಚಾರಗಳ ಅಗತ್ಯತೆ ಇಲ್ಲ, ರಾಜಕೀಯದ ಒತ್ತಡಗಳ ಅನಿವಾರ್ಯತೆ ಕೂಡ ಇಲ್ಲ. ಈಗ ಈ ರೋಗಕ್ಕೆ ಏನು ಪರಿಹಾರ ಅಂತ 40 ವರ್ಷದಿಂದ ಬಿಡಿಯಾಗಿ ಸಂಶೋಧನೆ ಆಗಿದೆ. ಈಗಾಗಲೇ ಅದನ್ನು ಡಾಕ್ಟರ್ ಪ್ರಕಾಶ್ ಕಮ್ಮರಡಿಯವರು ವಿವರಣೆ ಕೊಟ್ಟರು. ಫ್ಲೈಟೋಪ್ಲಾಸ್ಮಾ ಅಂತ ಹೇಳ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಯಿಂದಾಗಿ ಇವತ್ತು ಈ ರೀತಿಯ ಕಾಯಿಲೆ ಹರಡ್ತಾ ಇದೆ ಅಂತ ಹೇಳಿದರು. 40 ವರ್ಷಗಳಲ್ಲಿ ಎಲ್ಲ ವಿಜ್ಞಾನಿಗಳು ಸೇರಿ ಕಂಡುಹಿಡಿದದ್ದು ಫ್ಲೈಟೋಪ್ಲಾಸ್ಮಾ ಅಂತ ಹೇಳುವಂಥ ಸೂಕ್ಷ್ಮಾಣು ಜೀವಿ ಇದೆ, ಅದರಿಂದ ಈ ರೀತಿ ತೊಂದರೆ ಆಗ್ತದೆ ಅಂತ. ಪರಿಹಾರ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಈಗ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬೇರು ಹುಳ ಇದೆ, ಆ ಬೇರು ಹುಳದಿಂದಾಗಿ ಈ ಎಲ್ಲ ಹಳದಿ ಎಲೆ ರೋಗಕ್ಕೆ ಸ್ವಲ್ಪ ಪೂರಕವಾಗಿ ಅದು ಕೆಲಸ ಮಾಡ್ತದೆ, ಅದರಿಂದ ರೋಗ ಜಾಸ್ತಿ ಆಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ ಅಂತ. ಇನ್ನೊಂದಷ್ಟು ವಿಜ್ಞಾನಿಗಳು ಹೇಳ್ತಾರೆ ಇದು ಒಂದೇ ಬಾರಿ ಇದು ಬರೋದಿಲ್ಲ, ಅಡಿಕೆ ಮರ ಸಾಯೋದಿಲ್ಲ, ಹಂತ ಹಂತವಾಗಿ ಇಳುವರಿ ಕಡಿಮೆ ಆಗ್ತದೆ. ನೀವು ಅದಕ್ಕೆ ಬೇರೆ ರೀತಿಯಲ್ಲಿ ಏನು ತೇವಾಂಶವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದರೆ ಇದನ್ನು ತಡೆಗಟ್ಟಬಹುದು, ಅಥವಾ ಈ ರೋಗದಿಂದ ಅಡಿಕೆ ಮರ ಸಾಯೋದನ್ನು ಸ್ವಲ್ಪ ಹೆಚ್ಚು ಅದಕ್ಕೆ ಏನು ಭವಿಷ್ಯವನ್ನು ಅಥವಾ ಹೆಚ್ಚು ಸಮಯವನ್ನು ನಾವು ತಗೊಳ್ಬೋದು ಅಂತ ಹೇಳುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಈಗ 1999ರಲ್ಲಿ ಬಂಪರ್ ಪ್ರೈಸ್ ಬಂದಿತ್ತು ಅಡಿಕೆಗೆ, 180 ರೂಪಾಯಿ. ಆದರೆ 2001ನೇ ಸಾಲಿನಲ್ಲಿ ಇದೇ ಅಡಿಕೆಯ ಧಾರಣೆ 28 ರೂಪಾಯಿಂದ 30 ರೂಪಾಯಿ ಕುಸಿತು. ಇಲ್ಲಿ ಬಹಳಷ್ಟು ವಿಚಾರಗಳು ಕೆಲಸ ಮಾಡ್ತಾ ಇದ್ದೇವೆ ಅಡಿಕೆಯ ವಿಚಾರದಲ್ಲಿ. ಈಗ ಕಮ್ಮರಡಿಯವರು ಹಳದಿ ಎಲೆ ರೋಗ ಯಾವ ರೀತಿ ಇದೆ, ಏನಾಗಿದೆ ಅಂತ ಹೇಳೋ ಬಗ್ಗೆ ಹೇಳಿದರು. ಅಲ್ಲಿಯ ರೈತರಿಗೆ ಆರ್ಥಿಕ ಸ್ವಾವಲಂಬನೆ ಕೊಡ್ತಕ್ಕಂಥ ಕೆಲಸ ಆಗಬೇಕು, ಅಥವಾ ಪರ್ಯಾಯ ಬೆಳೆ ಆಗಬೇಕು. ರೈತರ ಅಭಿಪ್ರಾಯವನ್ನು ತಗೊಂಡು ಒಂದು ದಿಕ್ಸೂಚಿಯಾಗಿ ಏನು ಡಾಕ್ಟರ್ ಪ್ರಕಾಶ್ ಕಮ್ಮರಡಿಯವರು ಅವರಿಗೆ ನಾವು ಒಂದು ಜವಾಬ್ದಾರಿ ಹೊರಿಸಿದ್ದೇವೆ. ಇವತ್ತು ಆತಂಕ ಇರ್ತಕ್ಕಂಥದ್ದು ನಮ್ಮ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಹೇಳಿದರು, ನಮಗೆ ಬೇಡಿಕೆ ಎಷ್ಟಿದೆ, ಇಲ್ಲಿ ಪ್ರೊಡಕ್ಟಿವಿಟಿ ಎಷ್ಟಿದೆ ಅಂತ. ಈ ಒಂದು 6 ತಿಂಗಳಿಂದ ನಾವು ಗಮನಿಸಿದರೆ ಪ್ರಾರಂಭ ಆಗಿದೆ. ಅಡಿಕೆಗೆ 300 ರೂಪಾಯಿ ರೇಟ್ ಧಾರಣೆ ಬಂದ ನಂತರ ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ, ಎಲ್ಲ ಭಾಗದಲ್ಲೂ ಕೂಡ ಅಡಿಕೆ ಬೆಳೆ ವಿಸ್ತರಣೆ ಆಗ್ತಾ ಇದೆ. 2003ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಅವರು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದರು. ಆಗ ಈ ಕ್ಯಾಂಪ್ಕೋ ಮತ್ತು ಮ್ಯಾಮ್ಕೋ ಸಂಸ್ಥೆ, ಸಹಕಾರಿ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮಾರುಕಟ್ಟೆ ಸಂಪೂರ್ಣ ಕುಸಿತೋಗಿದೆ, ನಮ್ಮ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆ ದಿಕ್ಕೆಟ್ಟು ಹೋಗಿದೆ ಅಂತ ಅವ್ರ ಹತ್ರ ವಿಚಾರವನ್ನು ಹೇಳಿದಾಗ ಡಾಕ್ಟರ್ ರತಿನಮ್ ಅಂತ ಹೇಳುವಂಥವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ರಿಪೋರ್ಟ್ ಏನು ಕೊಡ್ತದೆ, ಸುಮಾರು 2,000 ಡಾಕ್ಟ್ರುಗಳು BAMS ಮತ್ತು MBBS ಡಾಕ್ಟ್ರುಗಳ ಕೈಯಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಏನು ಹೇಳ್ತದೆ, ಅಡಿಕೆ ಜಗಿಯೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಕ್ಕಂಥ ಒಂದು ರಿಪೋರ್ಟನ್ನು 2003ರಲ್ಲಿ ಡಾಕ್ಟರ್ ರತಿನಮ್ ಅವ್ರ ನೇತೃತ್ವದ ಒಂದು ಸಮಿತಿ ಶಿಫಾರಸು ಮಾಡ್ತದೆ. ಆ ನಿಟ್ಟಿನಲ್ಲಿ ಏನಾಯಿತು, ಅದು ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಅದನ್ನು ಈಗಾಗಲೇ ಅವ್ರು ಹೇಳಿದಾಗೆ ITC ಕಂಪನಿ ಏನು ಸಿಗರೇಟ್ ಲಾಬಿ ಅದರ ಹಿಂದೆ ಭಾಳಷ್ಟು ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ನಡೀತಾ ಇದೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಈಗಾಗಲೇ ಅದಕ್ಕೆ ನಮ್ಮ ನೌಜಾಲ ಪದ್ಮನಾಭ ಗೌಡರು ಪ್ರತಿಕ್ರಿಯೆ ಕೊಟ್ಟರು, ನಾವೆಲ್ಲರೂ ಗಮನಿಸಿದ್ದೇವೆ.
ಪಾಮ ಬೆಳೆಗೆ ಉತ್ತೇಜನ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಏನು 8 ಲಕ್ಷ ಮೆಟ್ರಿಕ್ ಟನ್ ಈಗ ಪ್ರೊಡಕ್ಟಿವಿಟಿ ಇದೆ. ಇನ್ನು 3 ವರ್ಷದಲ್ಲಿ ಬಹುಶಃ ಇದು 16 ಲಕ್ಷ ಮೆಟ್ರಿಕ್ ಟನ್ನಿಗೆ ಹೋಗೋದ್ರೆ ಸಂಶಯ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಅಡಿಕೆ ಬೆಳೆ ವೃದ್ಧಿಯಾಗಿದೆ. ಈ ಮಾರುಕಟ್ಟೆ ಕುಸಿತ ಏನಾಯಿತು, ಅದು ಕೂಡ ಇದಕ್ಕೆ ಪೂರಕವಾಗಿ ನಾವು ಯೋಚನೆ ಮಾಡಬೇಕಾದಂಥ ಅಂಶ. 180 ರೂಪಾಯಿ ಇದ್ದದ್ದು 30 ರೂಪಾಯಿಗೆ ಮಾರುಕಟ್ಟೆ ಧಾರಣೆ ಕುಸಿಲಿಕ್ಕೆ ಕಾರಣ ಏನಾಯಿತು? ನಾವು ಮತ್ತೆ ಪ್ರೊಫೆಸರ್ ಅವರ ವಿಚಾರಧಾರೆಗೆ ಬರಬೇಕಾಗ್ತದೆ. ಗ್ಯಾಟ್ ಒಪ್ಪಂದ, WTO ಒಪ್ಪಂದ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಮತ್ತು ಹಿಂದುಳಿದ ದೇಶಗಳು, ಅದರಲ್ಲಿ ಬೇರೆ ಬೇರೆ ಬಾಕ್ಸ್ ಮಾಡಿದ್ದಾರೆ. ಗ್ರೀನ್ ಬಾಕ್ಸು, ಯೆಲ್ಲೋ ಬಾಕ್ಸು, ರೆಡ್ ಬಾಕ್ಸು. ನಮ್ಮ ಅಧಿಕಾರಿ ವರ್ಗಕ್ಕೆ, ನಮ್ಮ ಏನು ಜನನಾಯಕರುಗಳಿಗೆ ಏನು ಆಯ್ಕೆಯಾಗಿ ಹೋಗಿದ್ದಾರೆ, ಇವರಿಗೆ ಆ ಬಾಕ್ಸ್ ಬಗ್ಗೆ ಚಿಂತೆ ಇಲ್ಲ. ಇವರಿಗೆ ಇರ್ತಕ್ಕಂಥದ್ದು ಅವರಿಗೆ ಚುನಾವಣೆ ಟೈಮಲ್ಲಿ ಬರ್ತಕ್ಕಂಥ ಬಾಕ್ಸ್ಗಳದ್ದು ಮಾತ್ರ. ಯಾಕೆಂದರೆ ಇವತ್ತು ಇದೇ ಎಲೆ ಹಳದಿ ಅಡಿಕೆ ರೋಗಕ್ಕೆ, ಅಡಿಕೆ ಎಲೆ ಹಳದಿ ರೋಗಕ್ಕೆ ಪ್ಯಾಕೇಜನ್ನು ಕೊಡಬೇಕು. ಅಲ್ಲಿ ಆರ್ಥಿಕವಾಗಿ ನೊಂದಂಥ ರೈತರಿಗೆ ಶಕ್ತಿಯನ್ನು ಕೊಡಬೇಕು, ಸ್ವಾವಲಂಬನೆ ಬದುಕು ನೀಡಲಿಕ್ಕೆ ಶಕ್ತಿಯನ್ನು ಕೊಡಬೇಕು, ಪರ್ಯಾಯ ಬೆಳೆ ಮಾಡಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಬೀದಿಯಲ್ಲಿ ಚಳುವಳಿ ಮಾಡಿದಂಥವರು ಅದೇ ಪಕ್ಷ ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಕ್ಕೂಟ ಸರ್ಕಾರದವರೆಗೆ ಜನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಒಕ್ಕೂಟ ಸರ್ಕಾರದವರೆಗೆ ಜನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿಯ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಸುಳ್ಯದಿಂದ ಮಂಗಳೂರು ತನಕ ಪಾದಯಾತ್ರೆ ಮಾಡಿಬಿಟ್ರು ಅಡಿಕೆ ವಿಚಾರದಲ್ಲಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿದ್ವಿ, ಬಟ್ ಚೆನ್ನಾಗಿ ಮಾತಾಡಿಸಿದ್ರು. ಓಹೋ ಮಂಗಳೂರು, ಬನ್ನಿ ಬನ್ನಿ ಬನ್ನಿ, ಅಡಿಕೆ ಸಮಸ್ಯೆ ನನಗೆ ಗೊತ್ತಿದೆ ಅಲ್ಲ ಅಂತ ಹೇಳಿದರು. ನಕ್ಕರು. ಆಯ್ತಪ್ಪ, ಇವರೇನೋ ಮಾಡ್ತಾರೆ ಅಂತ ಭಾವಿಸಿದ್ವಿ. ಆದರೆ ಅವ್ರು ನಕ್ಕಿದ್ದು ಮಾತ್ರ ನಮಗೆ ಕೊಟ್ಟ ಟಿಫಿನ್ ಮತ್ತು ಟೀ ಅಷ್ಟು ನಮಗೆ ಓದೋದಕ್ಕೆ ಆದಂಥ ಲಾಭ. ಯಾಕಂದರೆ ಇಲ್ಲಿ ಇವತ್ತು ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಸಮಸ್ಯೆಗೆ, ನಮ್ಮ ಜಿಲ್ಲೆ ಅಂದರೆ ಬರೀ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಈಗ ವ್ಯಾಪಕವಾಗಿ ಬೆಳೀತಾ ಇದೆ ಅಡಿಕೆ. ಇದು ಈ ಹಿಂದೆ 2-3 ಜಿಲ್ಲೆಗೆ ಸೀಮಿತ ಆಗಿತ್ತು. ದಾವಣಗೆರೆಯ ಒಂದು ತಾಲೂಕಿನಲ್ಲಿ ಬೆಳೀತಾರೆ. ಚಾಮರಾಜನಗರದಲ್ಲಿ ಸ್ವಲ್ಪ ನೋಡ್ತೇನೆ ನಾನು ಅಡಿಕೆ ತೋಟವನ್ನು. ತುಮಕೂರು ಭಾಗದಲ್ಲಿ ಸ್ವಲ್ಪ ಇದೆ. ಒಂದು 3000-4000 ಹೆಕ್ಟೇರ್ ಉಡುಪಿಯಲ್ಲಿ ಕೂಡ ಇದೆ. ಬಳ್ಳಾರಿ ಇದೆಯಾ? ಸಂಡೂರು. ಸರ್, ಇವತ್ತು ಲಕ್ಷಾಂತರ ಕುಟುಂಬಗಳು ತಮ್ಮ ಜೀವನಾಧಾರ ಬೆಳೆಯಾಗಿ ಅಡಿಕೆಯನ್ನು ಅವಲಂಬಿಸಿದ್ರು ಕೂಡ ಅದಕ್ಕೆ ಸರಿಯಾದಂಥ ಒಂದು ಮಾನ್ಯತೆ ಇಲ್ಲ. ಈಗ ನಾವು ಯಾಕೆ ಅಡಿಕೆ ಅಭಿವೃದ್ಧಿ ಮಂಡಳಿ ಕೇಳ್ತಾ ಇದ್ದೇವೆ ಅಂತ ಕೇಳಿದರೆ ಅದಕ್ಕೆ ಮಾನ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ ರಾಜ್ಯ ಸರ್ಕಾರದ ಹಂತದಲ್ಲಿ ಅದು ತೋಟಗಾರಿಕಾ ಬೆಳೆ, ಒಕ್ಕೂಟ ಭಾರತ ಸರ್ಕಾರದ ಅಡಿಯಲ್ಲಿ ಬರಬೇಕಾದ್ರೆ ಅದು ವಾಣಿಜ್ಯ ಬೆಳೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದನ್ನು ಡ್ರೈ ಫ್ರೂಟ್ ಅಂತ ಹೆಸರಿನಲ್ಲಿ ಇವತ್ತು ಆಮದು ಮತ್ತು ರಫ್ತು ನಡೀತಾ ಇದೆ. ಹುಟ್ಟಿದ ಒಂದು ಮಗುವಿಗೆ ಜನ್ಮ ಕೊಟ್ಟವನು ಯಾರು ಅಂತಾದರೂ ಗೊತ್ತಾಗಬೇಕಲ್ಲ. ಒಂದು ನಾಮಕರಣ ಮಾಡಬೇಕಾದ್ರೆ ಆ ಒಂದು ಹಂತಕ್ಕೆ ಇವತ್ತು ಅಡಿಕೆಗೆ ಅಭಿವೃದ್ಧಿ ಮಂಡಳಿ ಬೇಕು ಅಂತ ಕೇಳ್ತಾ ಇದ್ದೇವೆ. ಇದನ್ನೇ ಈ ಕ್ಯಾಂಪ್ಕೋ ಮತ್ತು ಮ್ಯಾಂಕ್ಬಾ ಸಂಸ್ಥೆಯವರು ನಮ್ಮ ಮಾತನ್ನು ಒತ್ತು ಕೊಟ್ಟು ಮಾತಾಡಿದರು, ಆಗಬೇಕು ಅಂತ. ಆಗ ಈ ಕ್ಯಾಂಪ್ಕೋದ ಇಲ್ಲಿ ಅಧ್ಯಕ್ಷರು ಕೊಂಕೋಡಿ ಪದ್ಮನಾಭ ಭಟ್ ಆಗಿದ್ದರು ಅಲ್ಲ, ಮೋನಪ್ಪಣ್ಣ, ಭಾಳ ಉತ್ಸಾಹದಿಂದ ಓಡಾಡಿದರು. ಆ ನಂತರ ಬಂದಂಥವರು ಅವರ ಸರ್ಕಾರ ಆಡಳಿತಕ್ಕೆ ಬಂತು, ಅವರ ಪಕ್ಷದ್ದು. ಆಗ ಅವರ ಮಾತಿನ ಶೈಲಿ ಬದಲಾವಣೆ ಆಯಿತು. ಅಲ್ಲಿ ಯಾರು IAS ಆಫೀಸರ್ ಇರ್ತಾರೆ, ಅವರ ಕೈಯಲ್ಲಿ ಹೋಗ್ತದೆ ಅದು. ಈಗ ಕಾಫಿ ಮಂಡಳಿ ಇದೆ, ಕಾಫಿ ಮಂಡಳಿ ಇದ್ದರೆ ಮಾರುಕಟ್ಟೆ ಕುಸಿದಾಗ ಕಾಫಿ ಮಂಡಳಿ ಏನಾಗಿದೆ, ಕಾಫಿ ಮಂಡಳಿ ಇದರ ಅಡಿಕೆ ಅಭಿವೃದ್ಧಿ ಮಂಡಳಿ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಎಲ್ಲರೂ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಅವರ ಸರ್ಕಾರ ಬಂದಾಗ ಅಡಿಕೆ ವಿಚಾರ ಅವರಿಗೆ ಮುಖ್ಯ ಆಗಲಿಲ್ಲ. ನಾನು ಯಾಕೆ ಇದನ್ನು ರಾಜಕೀಯ ವ್ಯಕ್ತಿಗಳ ಹೆಸರನ್ನು ಪ್ರಸ್ತಾಪ ಮಾಡಿದೆ ಅಂತ ಕೇಳಿದರೆ, ಬಹುಶಃ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ಹುಟ್ಟು ಹಾಕುವಲ್ಲಿ ನಾವು ಸೋತಿದ್ದೇವೆ. ಅದರಿಂದ ನಾವು ಮತ್ತೆ ಇನ್ನೂ ಕೂಡ ಇದೇ ರೀತಿ ಮುಂದುವರೆದ್ರೆ ಲಕ್ಷಾಂತರ ಕುಟುಂಬಗಳು ಮತ್ತೆ ಬೀದಿಗೆ ಬರ್ತಕ್ಕಂಥದ್ದಿದೆ. ಏನು 2017ರವರೆಗೆ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಕನಿಷ್ಠ ಆಮದು ಬೆಲೆ ಪರ್ KG
ಅರೆಕನಟ್ಟಿಗೆ ಅಡಿಕೆಗೆ 176 ರೂಪಾಯಿ ಇತ್ತು. ಚಾಮರಸ್ ಮಾಲಿಕ್ ಪಾಟೀಲ್ರು ರಾಜ್ಯಾಧ್ಯಕ್ಷರು, ಬಡಗಲಪುರ ನಾಗೇಂದ್ರ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಚೇತನ ಅವರು ವರಿಷ್ಠರಾಗಿದ್ದು ರಾಜ್ಯ ಮಟ್ಟದ ಅಡಿಕೆ ಮತ್ತು ತೆಂಗು ಬೆಳೆಗಾರರ ಸಮಾವೇಶನವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ವಿ ಅವರ ನೇತೃತ್ವದಲ್ಲಿ. ನಂತರ ರಾಜ್ಯ ಸರ್ಕಾರದ ತೋಟಗಾರಿಕಾ ಮತ್ತು ಕೃಷಿ ಮಂತ್ರಿಗಳನ್ನು ಕರೆದು ಕೂರಿಸಿ ಇದಕ್ಕೆ ಪರಿಹಾರ ಆಗಬೇಕು ಅಂತೇಳಿ ಮತ್ತು ಮಿನಿಮಮ್ ಇಂಪೋರ್ಟ್ ಪ್ರೈಸು ಜಾಸ್ತಿ ಮಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಒಕ್ಕೂಟ ಸರ್ಕಾರಕ್ಕೆ ಒತ್ತಡ ಹಾಕಿದ ನಿಟ್ಟಿನಲ್ಲಿ ಇವತ್ತು ಬಿಳಿ ಗೋಟ್ ಅಡಿಕೆಗೆ ಮಿನಿಮಮ್ ಇಂಪೋರ್ಟ್ ಪ್ರೈಸು 176ರಿಂದ 251 ಆಗಿದೆ 2017ರಲ್ಲಿ. ಕೆಂಪು ಅಡಿಕೆಗೆ ಅಂದರೆ ಶಿವಮೊಗ್ಗದ ಅಡಿಕೆಗೆ 300 ರೂಪಾಯಿ ಆಗಿದೆ. ಇವತ್ತು ಈ ಮಾರುಕಟ್ಟೆ ಸ್ಥಿರ ಮಾರುಕಟ್ಟೆ ಅಲ್ಲ. ಇವತ್ತು ಈ ಮಾರುಕಟ್ಟೆಯನ್ನು ಕನಿಷ್ಠ ಸ್ಟೆಬಿಲೈಸ್ ಮಾಡಬೇಕು ಅಂತಾದರೆ ಇವತ್ತು ನೀವು ಒತ್ತಡ ಹಾಕಿ ಅದರ ಇಂಪೋರ್ಟ್ ಪ್ರೈಸ್ ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು ಕನಿಷ್ಠ 350 ರೂಪಾಯಿಗೆ ಏರಿಸಿ ನಾವು ಹೋರಾಟ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕೆ ಬೇಕಾಗಿ ಈ ಗೋಷ್ಠಿಯನ್ನು ಇಟ್ಟಿರ್ತಕ್ಕಂಥದ್ದು. ಸುಮಾರು 8 ಇಂದ 9 ಜಿಲ್ಲೆಗಳು ಈಗ ಈ ಬೆಳೆ ಬೆಳೀತಾ ಇದ್ದೀವಿ. ನಾವು ಇದರಲ್ಲಿ ಸರ್ವೈವಲ್ ಆಗಬೇಕು ಅಂತಾದರೆ ಈ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಹಿಂದೆ ಏನು ಪೆಪ್ಪರಿಗೆ 700 ರೂಪಾಯಿಯಿಂದ 170 ರೂಪಾಯಿಗೆ ಇಳಿದಿತ್ತು. ಆನಂತರ ನಿರ್ಮಲಾ ಸೀತಾರಾಮನ್ ವಾಣಿಜ್ಯ ಮಂತ್ರಿ ಅವರು ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು 500 ರೂಪಾಯಿ ಅಂತ ಮಾಡಿದ ನಂತರ ಈಗ 3-4 ವರ್ಷಗಳಲ್ಲಿ ಹಂತವಾಗಿ ಇವತ್ತು ಪೆಪ್ಪರ್ ಪ್ರೈಸ್ ಏರಿಕೆ ಆಗಿದೆ. ಬೆಲೆ ಕುಸಿತ ಆದರೂ ಅಪಾಯ, ಬೆಲೆ ಏರಿಕೆ ಆದರೆ ಮುಂದೆ ದೊಡ್ಡ ಅಪಾಯ ಇದು ನಮ್ಮ ಮನಸ್ಸಲ್ಲಿರಬೇಕು. ಆ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರರು ನಮಗೆ ಅಡಿಕೆಗೆ 500 ರೂಪಾಯಿಗಿದೆ, ಇದರದೆಲ್ಲ ಅವಶ್ಯಕತೆ ಇಲ್ಲ ಅಂತ ಕೂತ್ರೆ ನಾಳೆ ನಿಮ್ಮ ಬದುಕು ಬೀದಿ ಪಾಲಾಗ್ತದೆ. ಅದಕ್ಕಿಂತ ಮೊದಲು ತಾವು ಎಚ್ಚರಿಕೆ ಆಗೋದು ಒಳ್ಳೆಯದು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ಮಾತಾಡಬೇಕಂತ ಅವಶ್ಯಕತೆ ಇದೆ ಅನಿಸುತ್ತೆ. ಇದೇ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಅಡಿಕೆ ಟಾಸ್ಕ್ ಫೋರ್ಸ್ ಮಾಡ್ತು. ಅಡಿಕೆ ಟಾಸ್ಕ್ ಫೋರ್ಸ್ ನಾವೆಲ್ಲ ಓದಿದ್ದು ಭಾರಿ ಖುಷಿ ಆಯಿತು. ಟಾಸ್ಕ್ ಫೋರ್ಸ್ ಬಂದಿದೆ. ಆರಗ ಜ್ಞಾನೇಂದ್ರ ಅವರು ಅದರ ಅಧ್ಯಕ್ಷರು. ಅಡಿಕೆ ಬೆಳೆಗಾರಿಗೆ ಏನು ಸಿಕ್ತು? ಆರಗ ಜ್ಞಾನೇಂದ್ರರಿಗೆ ಒಂದು ಗೂಟದ ಕಾರು, ಒಂದು ಆಫೀಸು, 1-2 PAಗಳು, ಓಡಾಟಕ್ಕೆ ಕಾರಿಗೆ TAD, ಇಷ್ಟು ಆರಗ ಜ್ಞಾನೇಂದ್ರರಿಗೆ ಸಿಕ್ಕಿತ್ತು. ಅಡಿಕೆ ಬೆಳೆಗಾರರಿಗೆ ಏನು ಸಿಕ್ತು? ಇಲ್ಲ. ಈಗ ಮೊನ್ನೆ 25 ಕೋಟಿ ರೂಪಾಯಿ ಘೋಷಣೆ ಮಾಡಿದರು. ಅಡಿಕೆ ಎಲೆ ಹಳದಿ ರೋಗಕ್ಕೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟರು. ಇನ್ನೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಅದಕ್ಕೆ ಅನುಮತಿ ಸಿಗಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಯಲ್ಲಿ ಗಾದೆ ಮಾತಿದೆ, ಕೂಸು ಹುಟ್ಟುವ ಮೊದಲು ಕುಲಾವಿ ಹೋಲಿಸೋದು ಅಂತ. ಏನು ಮಂಜುಳಕ್ಕಿಯವರ ಅಲ್ವಾ? ಹಾಗೆ ಅಲ್ಲಿ 25 ಕೋಟಿ ರೂಪಾಯಿ ಬಿಡುಗಡೆ ಆದ ಘೋಷಣೆ ಆದ ತಕ್ಷಣ ನಮ್ಮೆಲ್ಲರ ಏನು ಇಲ್ಲಿ ಅಡಿಕೆ ಬೆಳೆಗಾರರ ಸಂರಕ್ಷಣೆ ಮಾಡ್ತಕ್ಕಂಥ ಕ್ಯಾಂಪ್ಕೋ ಸಂಸ್ಥೆಯವರು ಎಚ್ಚೆತ್ಕೊಂಡ್ರು. ಅದು ಆರಗ ಜ್ಞಾನೇಂದ್ರನಿಗೊಂದು ಗೂಟದ ಕಾರು ಬಂದದ್ದು ಗೊತ್ತಿದೆಯಲ್ಲ. ಇದನ್ನು ಮತ್ತೆ ಸಂಶೋಧನೆಗೆ ಕೊಡಬೇಕು ಇಂಥ ಒಂದು ಸಂಸ್ಥೆಗೆ ಅಂತ ಕೂತು ಸಭೆ ಮಾಡಿ ನಿರ್ಣಯ ಮಾಡಿ ಕಳಿಸಿದ್ರು. ಅಂದರೆ ಈಗ ಆಡಳಿತ ಮಾಡ್ತಕ್ಕಂಥವರಿಗೆ ರಾಜ್ಯದಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಆರ್ಥಿಕ ಮತ್ತು ಆ ಭದ್ರತೆ ಬಗ್ಗೆ ಎಷ್ಟು ಕಾಳಜಿ ಇದೆ ಅದನ್ನು ಬಿಂಬಿಸ್ತಕ್ಕಂಥ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಚಾರವನ್ನು. ಇದರ ಬಗ್ಗೆ ಭಾಳ ಎಚ್ಚರಿಕೆ ಆಗಿರಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದೆ ಕೆಲಸ ಮಾಡಬೇಕಾಗಿದೆ. ಎಲೆ ಹಳದಿ ರೋಗ ಬಾಧಿತ ಅಡಿಕೆ ಸಂತ್ರಸ್ತರೇನಿದ್ದಾರೆ ಅವರ ಜೀವನ ಮಟ್ಟ ಇವತ್ತು ಸಾಮಾಜಿಕವಾಗಿ ಎಷ್ಟು ಹೊಡೆತ ಬಿದ್ದಿದೆ, ಆರ್ಥಿಕವಾಗಿ ಎಷ್ಟು ಹೊಡೆತ ಬಿದ್ದಿದೆ. ಅಲ್ಲಿ ಫಸಲೇ ಸಿಗ್ತಾ ಇಲ್ಲ ಅವ್ರ ಕೈಗೆ, ಆದರೂ ಇವತ್ತು ಅವರು ಸಾಲಗಾರರಾಗಿದ್ದಾರೆ. ಸಾಲ ಬಡ್ಡಿಯಿಂದ ಮೇಲೆ ಹೋಗಿದೆ. ಯಾವುದೋ ಅವರ ಕುಟುಂಬದಲ್ಲಿ ಅಥವಾ ಅವರ ಮನೆಯಲ್ಲಿ ಯಾರ ಸರ್ಕಾರಿ ಉದ್ಯೋಗವೋ ಬೇರೆ ವ್ಯವಹಾರ ಮಾಡ್ತಾ ಇದ್ದರೆ ತಕ್ಕ ಮಟ್ಟಿಗೆ ಇವತ್ತು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರದ್ದು ಈ ಸಮಸ್ಯೆಗೆ ಎಲ್ಲ ಜಿಲ್ಲೆಯಿಂದ ಒಳ್ಳೆಯ ಸ್ಪಂದನೆ ಸಿಗ್ಬೋದು ಅಂತ ಭಾವಿಸ್ತಾ, ಬಹುಶಃ ರತ್ನಂ ಕಮಿಷನ್ ರಿಪೋರ್ಟು ಏನು ವರದಿ ಕೊಟ್ಟಿದೆ, ಕಮಿಷನ್ ಏನು ರಿಪೋರ್ಟ್ ಮಾಡಿದೆ ಅಂಥ ಹಲವಾರು ರಿಪೋರ್ಟ್ಗಳು ಈಗಾಗಲೇ ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳು ಮಾಡಿದ್ದಾವೆ. ಅಡಿಕೆ ಜಗಿಯೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಕಾರಕ ಅಲ್ಲ, ಅದು ಆರೋಗ್ಯವನ್ನು ಉತ್ತೇಜನಕಾರಿ ಮಾಡ್ತದೆ,
ಪುಷ್ಟಿ ಕೊಡ್ತದೆ ಅಂತ ಹೇಳ್ತಕ್ಕಂಥ ಸಾಬೀತಾಗಿದೆ. ಇವತ್ತು ಅಡಿಕೆ ಬೆಳೆಯುವ ಪ್ರದೇಶದ ಎಲ್ಲ ಸಂಸದರು ಅವರಿಗೆ ಇಚ್ಛಾಶಕ್ತಿ ಇದ್ದರೆ ಕೇಂದ್ರ ಸರ್ಕಾರದ ಮೂಲಕ ಸರ್ವೋಚ್ಚ ನ್ಯಾಯಾಲಯಕ್ಕೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅಂತ ಹೇಳುವಂಥ ಒಂದು ವಿಚಾರವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದು ಬಹಳ ಅಗತ್ಯ ಕೂಡ ಇದೆ. ಇನ್ನು ಈ ಜಿಲ್ಲೆಯ ಸಮಸ್ಯೆ ಅಥವಾ ಮಲೆನಾಡು ಭಾಗದ ಸಮಸ್ಯೆ, ನಾವು ಪಶ್ಚಿಮ ಘಟ್ಟದ ತಪ್ಪಲಲ್ಲಿದ್ದೀವಿ. ಇವತ್ತು ಬಂದವರು ನೀವು ಹೇಳ್ತಾ ಇದ್ದೀವಿ, ಏನಪ್ಪ ಸೆಕೆ ಇದು, ಇಷ್ಟು ಸೆಕೆ ಇದ್ದಿಲ್ಲ ನಮ್ಮಲ್ಲಿ. ಮಳೆ ಸಾಂಪ್ರದಾಯಿಕವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶ 4800 ಮಿಲಿಮೀಟರ್. ಆದರೆ ಇವತ್ತು ಮಳೆ ಅಸಾಂಪ್ರದಾಯಿಕವಾಗಿದೆ. ಏನು ಬರ್ತಕ್ಕಂಥ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಇದರಿಂದ ಇವತ್ತು ನಮಗೆ ಸೆಕೆ ಜಾಸ್ತಿ ಆಗಿದೆ. ಆನಂತರ ಬೆಳೆಗಳಲ್ಲಿ ಕಾಯಿ ಕಟ್ತಾ ಇಲ್ಲ, ಇಳುವರಿ ಕಡಿಮೆ ಆಗ್ತಾ ಇದೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಆದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ನಾವು ಕೇಳ್ತಕ್ಕಂಥದ್ದು ಈಗ C2+50% ಏನು ಸ್ವಾಮಿನಾಥನ್ ಆಯೋಗದ ವರದಿಯ ಒಂದು ಅಂಶ. ಅವರ ವರದಿ ಬಹಳಷ್ಟಿದೆ. ಇಡೀ ವರದಿಯನ್ನು ಅನುಷ್ಠಾನ ಮಾಡಿ ಅಂತ ರೈತ ಸಂಘ ಅಥವಾ ರೈತ ಚಳುವಳಿ ಎಲ್ಲೂ ಕೇಳಿಲ್ಲ. ರೈತರಿಗೆ ಪೂರಕವಾದಂಥ ಒಂದೆರಡು ಅಂಶಗಳನ್ನು ತಗೊಳ್ಳಿ. ಭತ್ತದ ಬೆಳೆ ಇರ್ಬೋದು, ಕಾಫಿ ಇರ್ಬೋದು. ಕಾಫಿ ಏನು ಇವತ್ತು ಸುಲಭದ ಮಾತಲ್ಲ. ನಾವೆಲ್ಲ ಭತ್ತದ ಗದ್ದೆ ಇಲ್ಲಿ 30,000 ಹೆಕ್ಟೇರ್ ಇತ್ತು. 27,000ದಿಂದ 30,000 ಹೆಕ್ಟೇರು ಈ ಭಾಗದಲ್ಲಿ. ಆದರೆ ಇವತ್ತು 5ರಿಂದ 6,000ಕ್ಕೆ ಯಾಕೆ ಇಳಿತು ಅಂತ ಕೇಳಿದರೆ, ಇಲ್ಲಿ ಇದು ಗುಡ್ಡಗಾಡು ಪ್ರದೇಶ, ಅತಿಯಾಗಿ ಮಳೆ ಬರ್ತದೆ. ಇಲ್ಲಿಯ ಮಣ್ಣಿನಲ್ಲಿ ಆ ಫರ್ಟಿಲಿಟಿ ಉಳಿತಾ ಇಲ್ಲ. ಫರ್ಟಿಲಿಟಿ ಕಡಿಮೆ ಆಗೋದ್ರಿಂದ ಇಲ್ಲಿಯ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ. 1 ಎಕರೆಯಲ್ಲಿ ಹಳೆ ಮೈಸೂರು ಭಾಗ, ಮಂಡ್ಯ, ಮೈಸೂರು, ಹುಣಸೂರು ಈ ಭಾಗಗಳಲ್ಲಿ ನಿಮಗೆ 1 ಎಕರೆಯಲ್ಲಿ 30 ಕ್ವಿಂಟಲ್ ಭತ್ತ ಸಿಕ್ಕಿದ್ರೆ, ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ 1 ಎಕರೆಯಲ್ಲಿ 10 ಕ್ವಿಂಟಲ್ ಭತ್ತ ಸಿಗುವುದು ಅಪರೂಪ. ಆದ್ದರಿಂದ ನಿರಂತರ ಹೋರಾಟ ಮಾಡಿ ನಾವು ಕರಾವಳಿ ಭತ್ತದ ಪ್ಯಾಕೇಜನ್ನು ತಂದರೂ ಕೂಡ ಈ ಸರ್ಕಾರ ನಿಲ್ಲಿಸಿಬಿಟ್ಟಿದೆ. ನಿಮಗೆ ಜಾಸ್ತಿ ಪ್ರೊಡಕ್ಟಿವ್ ಬರ್ತದೆ ಅಂತ ನಮಗೇನಲ್ಲ, ನಮ್ಮ ಉತ್ಪಾದನಾ ವೆಚ್ಚ ಜಾಸ್ತಿ ಇದ್ದರೂ ಕೂಡ ಪ್ರೊಡಕ್ಟಿವಿಟಿ ಕಡಿಮೆ ಆದಾಗ ನಮಗೆ ಅಪಾರವಾದಂಥ ನಷ್ಟ ಆಗ್ತದೆ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ನಾವು ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದವರು ನಮಗೆ ಕರಾವಳಿ ಪ್ಯಾಕೇಜ್ ಬೇಕು ಅಂತ ಕೇಳಿದ್ದೀವಿ. ಆದರೆ ಮಲೆನಾಡು ಸೇರಿಸಿದ್ವಿ. ಸರ್ಕಾರ ಅನುಷ್ಠಾನ ಮಾಡುವಾಗ ಮಲೆನಾಡನ್ನು ಬಿಟ್ಟು ಕರಾವಳಿಗೆ ವಿಶೇಷ ಪ್ಯಾಕೇಜ್ ಅಂತ ಘೋಷಣೆ ಮಾಡ್ತೀವಿ. ಇದಕ್ಕೆ ಇವತ್ತು ಹೋರಾಟ ನಡಿಬೇಕು. ಹಿಜಾಬ್ ಹಾಕಿದ್ದಕ್ಕೋ ಕೇಸರಿ ಶಾಲ ಹಾಕಿದ್ದಕ್ಕಲ್ಲ. ಇವತ್ತು ಇದನ್ನೆಲ್ಲ ಮರೆಮಾಚಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ. ಏನು, ನಮ್ಮ ಮೂಲ ಸಮಸ್ಯೆಯನ್ನು ವಿಷಯವಾಗಿ ಮಾಡಬಾರ್ದು, ಇದು ವಿಷಯವೇ ಅಲ್ಲ, ಇನ್ನೊಂದು ವಿಷಯ ತರಬೇಕು. ಈ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ. ಮತ್ತು ಈಗ 400 kV ವಿದ್ಯುತ್ ಲೈನು ಒಂದು ಖಾಸಗಿ ಕಂಪನಿ ನಮ್ಮ ಈ ದೇಶದ ಆಳ್ತಕ್ಕಂಥ ಪ್ರಧಾನಮಂತ್ರಿಗಳ ಏನು ಸ್ನೇಹಿತರು ಅಂತ ಹೇಳ್ತಿರೋ, ಇಲ್ಲ ನಮ್ಮ ಪ್ರಧಾನಮಂತ್ರಿಗಳೇ ಅವರ ಪ್ರಧಾನ ಸೇವಕರು ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ದೇಶದ ಸಂಪತ್ತನ್ನು ಇವತ್ತು ಖಾಸಗಿ ಕಂಪನಿಯವರಿಗೆ ಕೊಡ್ತಕ್ಕಂಥ, ಕಾರ್ಪೊರೇಟ್ ಸಂಸ್ಥೆಗೆ ಕೊಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳಿದ್ದರೂ ಕೂಡ ವಿದ್ಯುತ್ತನ್ನು ಕಂಬದಲ್ಲೇ ತಗೊಂಡೋಗ್ಬೇಕಂತ ಅನಿವಾರ್ಯತೆ ಏನಿಲ್ಲ. ಅಂಡರ್ಗ್ರೌಂಡಲ್ಲಿ ತಗೊಂಡೋದ್ರೆ ಬಹಳಷ್ಟು ಸೆಕ್ಯೂರಿಟಿ ಇದೆ. ಇದು 400 kV ವಿದ್ಯುತ್ ಲೈನ್ ಹೋದರೆ ಎಷ್ಟು ಮೀಟ್ರು ಕಾರಿಡಾರ್ ಅಧ್ಯಕ್ಷರೇ? ಕಾರಿಡಾರ್ ಎಷ್ಟು ಹೌದು? 80 ಮೀಟ್ರಾ? 200 ಫೀಟ್ ಕಾರಿಡಾರ್ ಅಂತ ಹೇಳ್ತಾರೆ. 200 ಅಲ್ಲ, 280 ಫೀಟ್ ಕಾರಿಡಾರು. 280 ಫೀಟ್ ಕಾರಿಡಾರ್ ಆದರೆ ನಾವು ಇಲ್ಲಿ ಏನು 3 ತಿಂಗಳಿಗೆ ಬರುವಂಥ ಬೆಳೆ ಬೆಳೆಯೋದಲ್ಲ, ಅಥವಾ 4 ತಿಂಗಳಿಗೆ ಬರುವಂಥ ಬೆಳೆ ಬೆಳೆಯೋದಲ್ಲ. ನಮ್ಮದಿಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ 1 ವರ್ಷ ನಾವು ನಾಟಿ ಮಾಡಿದರೆ 25-30 ವರ್ಷ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ರಬ್ಬರ್ ಇರ್ಬೋದು, ಗೇರು ಇರ್ಬೋದು, ಇಂಥ ಬೆಳೆಯನ್ನು ಬೆಳೀತಾ ಇದ್ದೇವೆ. ಆ 400 kV ವಿದ್ಯುತ್ತಿನ ಲೈನ್ನ 280 ಫೀಟು ಕಾರಿಡಾರ್ನಲ್ಲಿ
ನಾವು ಯಾವ ಬೆಳೆ ಬೆಳಿಲಿಕ್ಕೂ ಆಗೋದಿಲ್ಲ, ವಾಸ ಇರಲಿಕ್ಕೂ ಆಗೋದಿಲ್ಲ. ಇಷ್ಟು 26 ಗ್ರಾಮಗಳಲ್ಲಿ ದಾಟಿ ಹೋಗ್ತಕ್ಕಂಥ ಈ ಯೋಜನೆ ಲಕ್ಷಾಂತರ ಎಕರೆ ಅರಣ್ಯ ನಾಶ ಆಗ್ತದೆ, ಜೊತೆಗೆ ಹಸಿರು ನಾಶ ಆಗ್ತದೆ. ಆದರೂ ಕೂಡ ಈಗಿನ ಇಲ್ಲಿಯ ಆಡಳಿತ ಪ್ರಧಾನ ಸೇವಕರ ಮಿತ್ರರು ಅವರಿಗಾಗಿ ಬಾಯಿ ಮುಚ್ಚಿಕೊಂಡು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನಿದ್ರು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀವಿ. ಆದರೆ ತೀರ್ಮಾನಕ್ಕೆ ಬಂದವರ ಸಂಖ್ಯೆ ಕಡಿಮೆ ಆಗಿದೆ. ಯಾರು ಸಂತ್ರಸ್ತರಿದ್ದಾರೆ, ಯಾರಿಗೆ ನಮ್ಮ ಭೂಮಿಯ ಮೇಲಿಂದ ಹೋಗ್ತದೆ, ನಮ್ಮ ಭೂಮಿಯನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನು, ನಮ್ಮ ಆರ್ಥಿಕ ಭವಿಷ್ಯವನ್ನು ಗಟ್ಟಿ ಮಾಡಬೇಕು ಅಂತ ಮನಸ್ಸಿದೆ, ಅವರು ಕೈ ಜೋಡಿಸಿದರೆ ಬಹುಶಃ ಆ ವಿದ್ಯುತ್ ಮಾರ್ಗವನ್ನು ತಡಿಲಿಕ್ಕೆ ಸಾಧ್ಯ ಇದೆ. ನಾವಂತೂ ತಡೀತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ, ಆದರೂ ಸಂಖ್ಯೆ ಜಾಸ್ತಿ ಆಗಬೇಕು ಅಂತೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಮಂಗಳೂರು ಟು ಕಾರ್ಕಳ ರಸ್ತೆ ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾಮಗಾರಿ ಕೈ ಹಾಕಿದ್ದಾರೆ. ಅಲ್ಲಿ ಕೃಷಿ ಭೂಮಿಗೆ 1/10 ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಹೋರಾಟ ನಡೀತಾ ಇದೆ. ಅದನ್ನು ಕೂಡ ನಾವು ಮುಂದುವರಿಸಬೇಕಾಗಿದೆ. ಮತ್ತು ಅಂತರ್ಜಲ ಸಂರಕ್ಷಣೆ ಮತ್ತು ಪಶ್ಚಿಮ ಘಟ್ಟ ಉಳಿಸಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳು ಬೇಕು ಅದನ್ನು ನಾವು ಸ್ವಲ್ಪ ರಚನಾತ್ಮಕವಾಗಿ ಈ ತಪ್ಪಲಿನ ಭಾಗದ ಎಲ್ಲ ಜಿಲ್ಲೆಗಳು ಒಂದು ಸಾರಿ ಕೂತು ಚರ್ಚೆ ಮಾಡಿ ಒಂದು ವರದಿ ಅಥವಾ ನಮ್ಮಿಂದ ಆಗ್ತಕ್ಕಂಥ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾ, ಎಲ್ಲರೂ ಭಾಳಷ್ಟು ಜನ ಊಟ ಮಾಡಿ ಬಂದವರು ಇದ್ದೀರಿ, ಇನ್ನು ಊಟ ಮಾಡಲಿಕ್ಕೆ ಹಸಿವಿಂದ ಕಾಯ್ತಿರೋರು ಇದ್ದೀರಿ. ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಬಯಸೋದಿಲ್ಲ. ನಮ್ಮೆಲ್ಲ ವಿಚಾರಗಳನ್ನು ಮುಂದೆ ಮುಖ್ಯಮಂತ್ರಿ ಕರೀತಕ್ಕಂಥ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಅದರ ಆಧಾರದಲ್ಲಿ ಮತ್ತೆ ಸಂಪೂರ್ಣ ಈ ಜಿಲ್ಲೆಗೆ ಏನು ತೊಂದರೆ ಆಗಿದೆ, ಸಮಸ್ಯೆ ಆಗಿದೆ, ಇದರ ಬಗ್ಗೆ ಒಂದು ಗಟ್ಟಿಯಾದಂಥ ಚಳುವಳಿಯನ್ನು ಆರಂಭ ಮಾಡ್ತೇವೆ. ಅದು ತಾರ್ಕಿಕ ಹಂತಕ್ಕೆ ಬರೋ ತನಕ ಮಾಡ್ತಕ್ಕಂಥ ಒಂದು ಅಭಿಪ್ರಾಯ ನಮ್ಮದಿದೆ. ಈ ಜಿಲ್ಲೆಯ ಜನತೆ, ರೈತರು, ದುಡಿಯೋ ವರ್ಗ ಸಹಕಾರ ಮಾಡಿದರೆ ಅದನ್ನು ಮಾಡ್ಬೋದು.